ಎಸ್ಡಿಪಿಐ 18ನೇ ಸಂಸ್ಥಾಪನಾ ದಿನಾಚರಣೆ. ಕೊಪ್ಪಳದಲ್ಲಿ ಬ್ರಾಂಚ್ ಕಚೇರಿ ಉದ್ಘಾಟನೆ. യൂണിറ്റി ഹോസ്പിറ്റൽ 4 പതിറ്റാണ്ടുകാലത്തെ വിശ്വസ്ത സേവന പാരമ്പര്യവുമായി അത്യാധുനിക സംവിധാനങ്ങളുമായി യൂണിറ്റി ഹോസ്പിറ്റൽ മംഗലാപുരം. ഫോൺ 0824243155. യൂണിറ്റി ഹോസ്പിറ്റൽ. എക്സ്പെക്ട് ലൈഫ്. ಎಸ್ಡಿಪಿಐಯ 18ನೇ ಸಂಸ್ಥಾಪನಾ ದಿನದ ಅಂಗವಾಗಿ ಮಂಜೇಶ್ವರ ಮಂಡಲ ವ್ಯಾಪ್ತಿಯಲ್ಲಿ ವಿವಿಧ ಕಾರ್ಯಕ್ರಮಗಳು ನಡೆಯಿತು. ಈ ಸಂದರ್ಭದಲ್ಲಿ ಕೊಪ್ಪಳದಲ್ಲಿ ನೂತನ ಬ್ರಾಂಚ್ ಕಚೇರಿಯನ್ನು ಉದ್ಘಾಟಿಸಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಎಸ್ಡಿಪಿಐ ಮಂಜೇಶ್ವರ ಮಂಡಲ ಅಧ್ಯಕ್ಷ ನಾಸರ್ ಬಂಬ್ರಾಣ, ಕಳೆದ 18 ವರ್ಷಗಳಿಂದ ಪಕ್ಷವು ದೇಶದ ದಲಿತ, ಹಿಂದುಳಿದ ಹಾಗೂ ಅಂಚಿನಲ್ಲಿರುವ ಸಮುದಾಯಗಳ ರಾಜಕೀಯ ಮತ್ತು ಸಾಮಾಜಿಕ ಸಬಲೀಕರಣಕ್ಕಾಗಿ ನಿರಂತರವಾಗಿ ಶ್ರಮಿಸುತ್ತಿದೆ ಎಂದು ಹೇಳಿದರು. ಹಸಿವಿಲ್ಲದ, ಭಯವಿಲ್ಲದ ಭಾರತ ನಿರ್ಮಾಣ ಮಾಡುವುದು ಪಕ್ಷದ ಮೂಲ ಧ್ಯೇಯವಾಗಿದ್ದು, ಪ್ರತಿಯೊಬ್ಬ ನಾಗರಿಕನಿಗೂ ಸಮಾನ ಹಕ್ಕು, ಭದ್ರತೆ ಹಾಗೂ ಘನತೆಯಿಂದ ಬದುಕುವ ಅವಕಾಶ ಕಲ್ಪಿಸುವ ಸಾಮಾಜಿಕ ರಾಜಕೀಯ ವ್ಯವಸ್ಥೆ ನಿರ್ಮಾಣಕ್ಕಾಗಿ ಎಸ್ಡಿಪಿಐ ಹೋರಾಟ ನಡೆಸುತ್ತಿದೆ ಎಂದು ಅವರು ತಿಳಿಸಿದರು. ಬ್ರಾಂಚ್ ಅಧ್ಯಕ್ಷ ನೌಮಾನ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಈ ಸಂದರ್ಭದಲ್ಲಿ ಮಂಡಲ ಕಾರ್ಯದರ್ಶಿ ಶಬೀರ್ ಪೊಸೋಟ್, ಜಕರಿಯಾ ಉದ್ಯಾವರ, ಶಂಶು ಮಂಜೇಶ್ವರ, ಹಬೀಬ್, ಇಲಿಯಾಸ್, ರಿಯಾಸ್ ಪಡಿഞ്ഞാರ್, ಅಬ್ದುಲ್ ಮುತ್ತಲಿಬ್ ಹಾಗೂ ಬಾಸಿತ್ ಕೊಪ್ಪಳ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸಂಸ್ಥಾಪನಾ ದಿನದ ಅಂಗವಾಗಿ ಮಂಡಲ ಪಂಚಾಯತ್ ಹಾಗೂ ಬ್ರಾಂಚ್ ಕಚೇರಿಗಳಲ್ಲಿ ಪಕ್ಷದ ಧ್ವಜಾರೋಹಣ ನೆರವೇರಿಸಲಾಯಿತು. ಅಲ್ಲದೆ ಸಾರ್ವಜನಿಕರಿಗೆ ಸಸಿಗಳನ್ನು ವಿತರಿಸಿ ಸಿಹಿ ಹಂಚುವ ಮೂಲಕ ದಿನವನ್ನು ಸಂಭ್ರಮದಿಂದ ಆಚರಿಸಲಾಯಿತು. പാർട്ടിയുടെ 18ാം സ്ഥാപക ദിനം ചരിത്രപരമായി ഇന്ത്യയിലുടനീളം പാർട്ടി ആഘോഷിച്ചുകൊണ്ടിരിക്കുന്ന ഈ ചരിത്ര നിമിഷത്തിൽ നമ്മൾ ഈ ബ്രാഞ്ചിനെ സംബന്ധിച്ചിടത്തോളം ഇരട്ടി മധുരം എന്ന നിലയിൽ ഒരു ബ്രാഞ്ച് ഓഫീസ് ഉദ്ഘാടനം ചെയ്യുകയും നമ്മുടെ പ്രവർത്തനത്തിന് കൂടുതൽ വേഗത കൈവരിക്കാനും വേണ്ടി നമുക്ക് ഒരു ഓഫീസ് അനിവാര്യമായി എന്നതിൻ്റെ അടിസ്ഥാനത്തിൽ ഇന്ന് അതിൻ്റെ തുടക്കം കൂടി കുറിച്ചിരിക്കുകയാണ്. നമുക്കറിയാം, നമ്മുടെ പാർട്ടി സംബന്ധിച്ചിടത്തോളം കഴിഞ്ഞ 17 വർഷം